ಬೈದ್ರಪಾಲ್ ಮಹಾಗಣಪತಿ ಪಂಪನ ಒಂದು ದೇವಸ್ಥಾನ ಮೂಲು ನಾಗದೇವಿಯರು ಸಿದ್ದಮರ್ದಿಯರು ವೈದ್ಯನಾಥೆ ಪುರಾತನ ಕಾಲದ ದೇವಸ್ಥಾನ. ಈ ಸ್ವಸಹಾಯ ಸಂಘದ ಪ್ರತಿ ವರ್ಷ ಬರ್ತದೆ ಸ್ವಚ್ಛತಾ ಭಾರತ ಬಂದು ಪ್ರತಿ ವರ್ಷ ಕ್ಲೀನ್ ಮಂತದ್ರೆ ಪ್ರತಿ ನೆಕ್ಕಲ ಹೆಂಗ್ಲೆ ಸಹಕಾರ ಮಂತೊಂದುಲ್ಲೆ ಅಕ್ಲೆಗ್ಲಿ ಈ ದೇವಸ್ಥಾನ ಪರವಾದ ಅಕ್ಲೆ ಕೃತಜ್ಞತೆ ಸಲ್ಲಿಸೊಂದುಲ್ಲೆ ಅಕ್ಕ ಪನ್ಪಿಮಂಡದ ಗೊತ್ತುಂಡೆ ಇಂದು ಕಾಣಿಕದ ದೇವಸ್ಥಾನ ಎಲ್ಲ ನಾಗರ ಪಂಚಾಯತಿ ಸುಮಾರು 500 ಜನ ಸೇರಿ ದೇವಸ್ಥಾನದ ಅಕ್ಕನ ಕುಟುಂಬದ ಪೂರ ಕೊಂಡು ಅಂಚಾದ ಪೂರ ಶ್ರೇಷ್ಠ ಜೀವಿ ಎಲ್ಲ ನೆಮ್ಮದಿ ಎಲ್ಲ ಮನಸ್ಸು ಕೊಡ್ದು ಮಕ್ಕಳು ಪ್ರತಿ ವರ್ಷ ಬರ್ತದೆ ಈ ದೇವಸ್ಥಾನವನ್ನು ಕ್ಲೀನ್ ಮಂತೊಂದು ಅಕ್ಕಳನೇನು ಅಕ್ಕನ ಕೆಲಸವನ್ನು ಕಾಪಾಡೋದು. ಶ್ರೀ ಮಂಜುನಾಥಾಯ ನಮಃ. ಕ್ಷೇತ್ರದ ಆರಾಧ್ಯ ದೇವರಾದ ಮಂಜುನಾಥ ಸ್ವಾಮಿಯನ್ನು ಮನಸಾರೆ ಸ್ಮರಣೆ ಮಾಡಿಕೊಳ್ಳುತ್ತಾ, ಅದೇ ರೀತಿ ಈ ಒಂದು ಗ್ರಾಮದ ದೇವದೇವರುಗಳನ್ನು ಕೂಡ ಮನಸಾರೆ ಸ್ಮರಣೆ ಮಾಡಿಕೊಳ್ಳುತ್ತಾ, ಮುಖ್ಯವಾಗಿ ಪೂಜ್ಯ ಕಾವಂದರ ಆದೇಶದಂತೆ ಪ್ರತಿ ವರ್ಷವೂ ಕೂಡ ಸ್ವಚ್ಛ ಗ್ರಾಮವನ್ನು ನಿರ್ಮಿಸಬೇಕೆಂದು ಕನಸನ್ನು ಕಂಡಿದ್ದರು. ಅದೇ ರೀತಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಪ್ರತಿ ವರ್ಷವೂ ಕೂಡ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಇಲ್ಲಿ ಮಹಾಗಣಪತಿ ದೇವಸ್ಥಾನ ಬೈದರಪಾಲು ಈ ಒಂದು ಕಾರ್ಯಕ್ಷೇತ್ರಕ್ಕೆ ಧರ್ಮನಗರ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ದೇವಸ್ಥಾನದ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಈ ಒಂದು ಒಕ್ಕೂಟದ ಎಲ್ಲ ಸದಸ್ಯರು ಭಾಗವಹಿಸಿದ್ದಾರೆ. ಅವರಿಗೆ ಕೂಡ ಕ್ಷೇತ್ರದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಬೆಳಿಗ್ಗೆ 9 ಗಂಟೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅದೇ ರೀತಿ ಬಂದಂಥ ಎಲ್ಲ ಸದಸ್ಯರಿಗೆ ಕೂಡ ಕ್ಷೇತ್ರದ ವತಿಯಿಂದ ಉಪಹಾರದ ವ್ಯವಸ್ಥೆಯನ್ನು ಕೂಡ ಈ ದೇವಸ್ಥಾನದ ವತಿಯಿಂದ ಮಾಡಿದ್ದಾರೆ. ಇವರಿಗೆ ಕೂಡ ಕ್ಷೇತ್ರದ ವತಿಯಿಂದ ತುಂಬು ಹೃದಯದ ಕೃತಜ್ಞತಾ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ಬಹಳ ವರ್ಷ ಇನ್ನೂ ಕೂಡ ಮುಂದಿನ ಪೀಳಿಗೆಗೆ ಇದನ್ನು ಹಸ್ತಾಂತರಿಸಬೇಕು. ಅದೇ ರೀತಿ ಪ್ರತಿಯೊಂದು ನಾಗರಿಕರು ಕೂಡ ತಮ್ಮ ಮನೆಯ ಸ್ವಚ್ಛತೆಯನ್ನು, ಅದೇ ರೀತಿ ಒಂದು ಗ್ರಾಮದ ಸ್ವಚ್ಛತೆಯನ್ನು ನಮಗೆ ಆ ಒಂದು ಗ್ರಾಮಕ್ಕೆ ಸಂಬಂಧಪಟ್ಟದ ದೇವಸ್ಥಾನದ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ಪ್ರತಿ ಗ್ರಾಮ ಕೂಡ ಸ್ವಚ್ಛತಾ ಒಂದು ಗ್ರಾಮವ ರೂಪಿಸಿಕೊಳ್ಳಿಕ್ಕೆ ಖಂಡಿತ ಸಾಧ್ಯ ಇದೆ ಎನ್ನುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಇನ್ನಿತ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಸ್ವಚ್ಛ ಭಾರತ್ ಕಾರ್ಯಕ್ರಮ ಬೈದಿನಕ್ಲೆಗ್ಲ ಮಾತೆರೆಗ್ಲ ದೇವರು ಆಯುರ